ಸೊಲ್ಮೆಲು ನಮ್ಮ ಕುಡ್ಲಾತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ದೇಶದೋರ್ಮಿಡು ಪೆಟ್ರೋಲ್ ಬೊಕ್ಕ ಡೀಸೆಲ್ ಬೆಲೆ ಬೊಕ್ಕರ ಹೆಚ್ಚಾತಂಡು. ಪೆಟ್ರೋಲ್ ಲೀಟರ್ಗೆ 86 ಪೈಸೆ, ಡೀಸೆಲ್ ಲೀಟರ್ಗೆ 83 ಪೈಸೆ ಏರ್ದಂಡು. ದೇಶದೋರ್ಮಿಡು ಮಾತ ಸೊತ್ತುಲಿನ ಬೆಲೆ ಏರ್ದು ಕಂಗಾಲಾತಿನ ಜನಕ್ಲೆಗ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ತೆ ಪೆಟ್ಟದ ಮಿತ್ತು ಪೆಟ್ಟು ಪಾಡ್ನಂಚ ಆದುಪೋತುಂಡು. ಪೆಟ್ರೋಲ್ ಬೊಕ್ಕ ಡೀಸೆಲ್ ಬೆಲೆ ಬೊಕ್ಕರ ಹೆಚ್ಚಾತಂಡು. ಪೆಟ್ರೋಲ್ ಲೀಟರ್ಗೆ 86 ಪೈಸೆ, ಡೀಸೆಲ್ ಲೀಟರ್ಗೆ 83 ಪೈಸೆ ಏರ್ದಂಡು. ಸರ್ಕಾರಿ ಯಜಮಾನಿಕೆದ ತೈಲ ಮಾರ್ಕೆಟ್ ಕಂಪನಿಲು ಐನ ದಿನೊಡ್ದು ದುಂಬು ಕರಿನ ಶುಕ್ರವಾರ ಪೆಟ್ರೋಲ್ ಬೊಕ್ಕ ಡೀಸೆಲ್ ಬೆಲೆನ ಲೀಟರ್ಗೆ 3 ರೂಪಾಯಿ ದಾತ ಹೆಚ್ಚ ಮಲ್ತದಿತ್ತಂಡು. ಸುಮಾರು 4 ವರ್ಷದ ಬೊಕ್ಕ ಏರ್ನ ಸುರೂತ ಮುಖ್ಯ ಬೆಲೆತ ಎರ್ತದ ಬೇರಿಕೆ ಇತ್ತೆ ಬೊಕ್ಕರ ಬೆಲೆ ಹೆಚ್ಚು ಕಮ್ಮಿ ಮಲ್ತದಂಡು. ಜಾಗತಿಕ ಕಚ್ಚಾ ತೈಲ ಬೆಲೆ ಏರ್ತೆ ಬೊಕ್ಕ ಅಂತಾರಾಷ್ಟ್ರೀಯ ಇಂಧನ ಪೂರೈಕೆ ಸರಪಳಿದ ಅಡಚಣೆಲು ಬೆಲೆ ಏರ್ತೆಗೂ ಕಾರಣ ಅಂದು ಪಂತಂಡು. ಪಡ್ಡ ಏಷ್ಯಾದ ಸಮಸ್ಯೆಲು ಬೊಕ್ಕ ಜಾಗತಿಕ ತೈಲ ಸಾಗಾವಣೆಕ್ ಮುಖ್ಯ ಆದುಪ್ಪನ ಹೋರ್ಮಾಜ್ ಜಲಸಂಧಿ ಸುತ್ತಮುತ್ತದ ನಿಘಂಟುದಾಂತಿನ ಸ್ಥಿತಿಗತಿ ಇಂಧನ ಬೆಲೆ ಏರ್ತೆಗೂ ಕಾರಣ ಅಂದು ಎನ್ನದಂಡು. ಇಂಧನ ಬೆಲೆ ಏರ್ತೆಡ್ದು ಪ್ರಯಾಣಿಕರು ಸಾರಿಗೆ ಸಂಸ್ಥೆಲು ಬೊಕ್ಕ ಬೇತೆ ಬೇತೆ ವಲಯಲಿನ ಬೇರ ಕಾರ್ಯ ನಿಮಿತ್ತ ಪರಿಣಾಮ ಬೀರುನ ಸಾಧ್ಯತೆ ಉಂಡು. ಪೆಟ್ರೋಲ್ ಬೊಕ್ಕ ಡೀಸೆಲ್ ಬೆಲೆ ಬುಡಂದೆ ಏರೊಂದು ಪುನಿಡ್ದಾವ್ರ ಸಾರಿಗೆ ಬೊಕ್ಕ ಲಾಜಿಸ್ಟಿಕ್ಸ್ ಖರ್ಚಿ ಹೆಚ್ಚಾಯರೆ ಇತ್ತದು ಅಗತ್ಯ ಸೊತ್ತುಲು ಬೊಕ್ಕ ತೇನಸು ವ್ಯವಸ್ಥೆಲಿನ ಬೆಲೆ ತಮಿತ್ತ ಪರಿಣಾಮ ಬೀರುನ ಸಾಧ್ಯತೆ ಉಂಡು. ಈ ಬಗೆಟ್ ಇಡೇನ ತೆರೆದಿನಕ್ಲು ಜಾಗ್ರತೆ ಪಂತೆರು. ಬಂಟ್ವಾಳ ತಾಲೂಕು ಪುಣಚ ಗ್ರಾಮದ 3ನೇ ವಾರ್ಡ್ದ ದೇವಿ ನಗರಡು ವಾಸಮಲ್ತೊಂದು ಪುನಃ ಪರಿಶಿಷ್ಟ ಪಂಗಡದ ಕುಟುಂಬಲಿಗೂ ಕರಿನ ಪಾಕ ವರ್ಷಲಿಡ್ದು ಇಲ್ಲಗೂ ಹಕ್ಕುಪತ್ರ ಕೊರಂದೆ ನಲಿಪಾಂದುಲ್ಲೆರಿಂದ ದೂರ್ದು ಮೂಜಿ ಇಲ್ಲಲ್ದ ಸದಸ್ಯರ ಬೊಕ್ಕ ಸಂಬಂಧದಕ್ಕಲು ಬಂಟ್ವಾಳ ತಾಲೂಕು ಆಫೀಸ್ದ ಎದುರು ರಾತ್ರಿ ಪಗ್ಗಿಲ್ದ ಮೌನ ಪ್ರತಿಭಟನೆ ಸೋಮವಾರ ಶುರು ಮಲ್ತಿದರು. ಬಂಟ್ವಾಳ ತಾಲೂಕು ಪುಣಚ ಗ್ರಾಮದ 3ನೇ ವಾರ್ಡ್ದ ದೇವಿ ನಗರುಡು ವಾಸಮಲ್ತೊಂದು ಪುನಃ ಪರಿಶಿಷ್ಟ ಪಂಗಡದ ಕುಟುಂಬಲಿಗೂ ಕರಿನ ಪಾಕ ವರ್ಷಲಿಡ್ದು ಇಲ್ಲಗೂ ಹಕ್ಕುಪತ್ರ ಕೋರಂದೆ ನಲಿಪಾಂದುಲ್ಲೆರಿಂದ ದೂರ್ದು ಮೂಜಿ ಇಲ್ಲಲ್ದ ಸದಸ್ಯರ ಬೊಕ್ಕ ಸಂಬಂಧದ ಕುಲು ಬಂಟ್ವಾಳ ತಾಲೂಕು ಆಫೀಸ್ದ ಎದುರು ಸೋಮವಾರ ರಾತ್ರಿ ಪಗ್ಗಿಲು ಮೌನ ಪ್ರತಿಭಟನೆ ನಡಪಾಯಿರು. ಹಕ್ಕುಪತ್ರಳಿಗಾದ ಭಿನ್ನೈತೊಂದು ಓಲೆ ಕೊಡ್ತುನ ಬೇಬಿ ಕುಮಾರಿ, ವಿಜಯಲಕ್ಷ್ಮಿ, ಪ್ರೇಮಾ ಬೊಕ್ಕ ಅಕ್ಲಿನ ಇಲ್ಲಲ್ದ ಕುಲು ಸೇರ್ದು ಒಟ್ಟು 15 ಜನ ಪಗಿಲ ರಾತ್ರಿದ ಪ್ರತಿಭಟನೆ ಶುರು ಮಲ್ತಿದೇರು. ನ್ಯಾಯ ತಿಕ್ಕು ನಡೆಮುಟ್ಟ ಪ್ರತಿಭಟನೆ ನಡಪಾವಣೊಂದು ಅಕುಲು ತೆರಿಪಾದೆರು. ಪ್ರತಿಭಟನೆದ ದುಂಬಾಳ್ತೆ ವಯಸ್ಸೊನ್ನ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ರಾಜ್ಯ ಗುರ್ಕಾರ್ಯರು ಗಿರಿಧರ ನಾಯಕ್ ಸುದ್ದಿಗಾರರ ಪಾತಿರ್ದು ಪುಣಚ ಗ್ರಾಮದ ದೇವಿನಗರ ಪನ್ಪುನವಲು ಸರ್ಕಾರಿ ಜಾಗಿಡು ಪರಿಶಿಷ್ಟ ಪಂಗಡಗು ಸೇರಿದಿನ ವಾಸ ಮಲ್ತೊಂದು ಪುನಃ 13 ಇಲ್ಲಿತ್ತದು ಅಂದೆಟ್ಟು ಐನ್ ಇಲ್ಲಲ್ದಕ್ಲೆಗ್ ಇಲ್ಲ ಕಟ್ಟದು 8 ವರ್ಷ ಆಂಡಲ ಇಡೆಮುಟ್ಟ ಹಕ್ಕು ಪತ್ರ ತೆಕ್ಕದಜಿ. ಈ ಬಗೆಟು ಶಾಸಕರು ಜನಪ್ರತಿನಿಧಿಲು ಬೊಕ್ಕ ಬೇತೆ ಬೇತೆ ಇಲಾಖೆದ ಅಧಿಕಾರಿಗಳಿಗೆ ಭಿನ್ನಾಯ್ತುಂಡಲ ಇಡೆಮುಟ್ಟ ಒವ್ವೆ ಪ್ರಯೋಜನ ಆತಿಜಿಂದ ದೂರಿಯರು. 3 ಜನರಿಗೆ 90 ಕುರ್ಸಿ ಕೊಡ್ತಾನೆ ಅಂತೇಳಿ ಈಗ ಒಪ್ಪಿಕೊಂಡು ಇವತ್ತು ಬರಲಿಕ್ಕೆ ಹೇಳಿ ಕೊಡಲಿಲ್ಲ. ಈಗ ಕೊಡ್ತೇನೆ ಅಂತೇಳಿ ಮೊನ್ನೆಯಿಂದ ಇದು ಎಲ್ಲ ಇದು ಚಲನ ಎಲ್ಲ ಕಟ್ಟಿಯಾಗಿದೆ. ಈಗ ಕೊಡೋದಿಲ್ಲ, ML ಹತ್ರ ಹೋಗಿ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಇಲ್ಲಿಗೆ ನಿರಂತರ ಪ್ರತಿಭಟನೆ ಮಾಡ್ತೇವೆ. ಬೀಸರೋಡು ತಾಲೂಕಿನ ವಿಟ್ಲ ಹೋಬಳಿಯ ಪುಣಚ ಗ್ರಾಮ ಅಂತೇಳಿ ದೇವಿನಗರದಲ್ಲಿ 5 ಮನೆಗಳು ಒಂದು 8 ವರ್ಷದಿಂದ ಮನೆ ಕಟ್ಟಿ ಕೂತ್ಕೊಂಡಿದೆ ಸರ್ಕಾರಿ ಭೂಮಿಯಲ್ಲಿ. ಆ ಸರ್ಕಾರಿ ಭೂಮಿಯಲ್ಲಿ ಇವರ ಜಾಗದ ತಕರಾರು ಇದೆ ಅಂತೇಳಿ ಸರ್ಕಾರಿ ಭೂಮಿಯಲ್ಲಿ ಹಲವಾರು ವರ್ಷದಿಂದ ಶಾಸಕರಿಗೆ ಮನವಿ ಮಾಡಿದೆ, ಪ್ರತಿನಿಧಿಗಳಿಗೆಲ್ಲ ಮಾಡಿದೆ, DC ಅವರಿಗೆ ಮನವಿ ಮಾಡಿದೆ. ಯಾರಿಗೆ ಮನವಿ ಮಾಡಿದ್ರು ಪ್ರಯೋಜನ ಇಲ್ಲ. ಅವತ್ತು ಇವತ್ತು ಹಕ್ಕುಪತ್ರ ಕೊಡ್ತೇನೆ ಅಂತೇಳಿ 8 ವರ್ಷದಿಂದ ಇವತ್ತು ಹಕ್ಕುಪತ್ರ ಕೊಡ್ತೇನೆ ಅಂತೇಳಿ ಎಲ್ಲ ಫ್ಯಾಮಿಲಿಯವರು 5 ಮನೆಯವರು ಬಂದಿದ್ದಾರೆ. ನಿರಂತರವಾಗಿ ಅವರು ಯಾವುದು ಇವತ್ತು ಹೇಳ್ತಾರೆ ಅಲ್ಲಿಂದ ಅಬ್ಜೆಕ್ಷನ್ ಬರ್ತದೆ, ಇಲ್ಲಿಂದ ಅಬ್ಜೆಕ್ಷನ್ ಬಂದಿದೆ. ಯಾರ ಅಬ್ಜೆಕ್ಷನ್ ಅಂತೇಳಿ ನಮಗೆ ಗೊತ್ತಿಲ್ಲ. ಸರ್ಕಾರ ಕುತೂಹಲವರಿಗೆ ಇದೇ ಶಾಸಕರಿಗೆ 1 ವರ್ಷದಿಂದ ಮನೆಗೆ ಕೊಡ್ತಾ ಇದ್ದಾರೆ. ಮನವಿ ಕೊಟ್ಟರು ಏನು ಪ್ರಯೋಜನ ಇಲ್ಲದಿದ್ದರೆ ನಾವು ಇಲ್ಲಿ ತಾಲೂಕು ಕಚೇರಿ ಹಾವೂರು ಹತ್ತಿರ ಪ್ರತಿಭಟನೆ ಮಾಡ್ತೇವೆ. ನಮಗೆ ಶಾಸಕರು ಇಲ್ಲಿ ಬಂದು ಹಕ್ಕುಪತ್ರ ಕೊಡದಿದ್ದರೆ ನಾವು ಪ್ರತಿಭಟನೆ ಹಿಂದೆಗೆ ಪ್ರಶ್ನೆ ಇಲ್ಲ. ಕೇರಳಡು 10 ವರ್ಷದ ಬೊಕ್ಕ ಕಾಂಗ್ರೆಸ್ ತುಂಬಾಳ್ತಿದ UDF ಅಧಿಕಾರಕ್ಕೂ ಬೈದರು. ಹೊಸ ಮುಖ್ಯಮಂತ್ರಿಯಾದ VD ಸತೀಶನ್ ಸೋಮವಾರ ಅಧಿಕಾರದೆತ್ತೊಂಡೆರು. ರಾಜ್ಯಪಾಲರು ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಪ್ರತಿಜ್ಞೆ ಮಲ್ಪಾಯರು. ಕೇರಳಂ ರಾಜ್ಯಡು ಭಾರತೀಯ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ CPIM ದುಂಬಾಳ್ತಿದ LDF ಸರ್ಕಾರವನ್ನು ಸೋಪಾದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ದುಂಬಾಳ್ತಿದ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ UDF ಅಧಿಕಾರಕ್ಕೂ ಬೈದರು. ಹೊಸ ಮುಖ್ಯಮಂತ್ರಿಯಾದ VD ಸತೀಶನ್ ಸೋಮವಾರ ಅಧಿಕಾರದೆತ್ತೊಂಡೆರು.
ತಿರುವನಂತಪುರದ ಸೆಂಟ್ರಲ್ ಸ್ಟೇಡಿಯಂ ನಡತಿ ಆಲಿಸಿದ ಕೇರಳಂ ರಾಜ್ಯಪಾಲರು ರಾಜೇಂದ್ರ ವಿಶ್ವನಾಥ ಆರ್ಲೇಕರ್ ವಡಸ್ಸೇರಿ ದಾಮೋದರನ್ ಸತೀಶನ್ ರೇಗ ಮುಖ್ಯಮಂತ್ರಿಯಾದ ಪ್ರತಿಜ್ಞೆ ಮಲ್ಪಾಯರು. ಸತೀಶನ್ ಒಟ್ಟು 20 ಜನ ಶಾಸಕರನ್ನ ಮಂತ್ರಿಮಂಡಲದ ಒಟ್ಟುಗು ಪ್ರಮಾಣ ವಚನ ದೆತ್ತುಂಡೇರು. ಈತ್ನೆಟ ಮುಖ್ಯಮಂತ್ರಿ ಆದಿತ್ಯನ ಪಿಣರಾಯಿ ವಿಜಯನ್, ಸಿಪಿಐಎಂ ರಾಜ್ಯ ಕಾರ್ಯಂತರಿ MV ಗೋವಿಂದನ್ ಇಂಚ ನಾಯಕರು ಲೇಸಲು ಪಾಲ್ದೆತ್ತುಂಡೇರು. ಮುಖ್ಯಮಂತ್ರಿ ಸತೀಶನ್ ಬೊಕ್ಕ ಮಂತ್ರಿಯರ್ನ ಒಟ್ಟುಕು ಕಾಂಗ್ರೆಸ್ ರಾಷ್ಟ್ರೀಯ ಗುರುಕಾರ್ಯರು ಮಲ್ಲಿಕಾರ್ಜುನ ಖರ್ಗೆ, ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಒತ್ತು ಮುಖ್ಯಮಂತ್ರಿ DK ಶಿವಕುಮಾರ್, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವೀಂದರ್ ಸಿಂಗ್ ಒಟ್ಟಿಗಿದ್ದರು. BD ಸತೀಶನ್ ಮಂತ್ರಿ ಮಂಡಲುಡು 14 ಜನ ಶಾಸಕರು ಸುರೂತ ಸರ್ತಿ ಮಂತ್ರಿ ಆಯ್ನಕ್ಲಿಗೂ 20 ಪೊಂಜು ಮಂತ್ರಿಯರು ಬೊಕ್ಕ ಪರಿಶಿಷ್ಟ ಸಮುದಾಯದ 20 ಶಾಸಕರು ಮಂತ್ರಿಲಾದುಲ್ಲೇರು. ಕರ್ನಾಟಕದಂಚನೆ ಕೇರಳಂ ರಾಜ್ಯುಡ್ಲ ಗ್ಯಾರಂಟಿ ಯೋಜನೆ ಘೋಷಣೆ ಮಲ್ತದಿತ್ತದ ಮುಖ್ಯಮಂತ್ರಿಯಾದ ಪ್ರತಿಜ್ಞೆ ಮಲ್ತಿನ ದಿನೋನೆ ಸತೀಶನ್ ಆಶಾ ಕಾರ್ಯಕರ್ತರಿಗೂ ತಿಂಗಳಿಗೂ 3,000 ರೂಪಾಯಿ ಹೆಚ್ಚು ಸಂಬಳ ಘೋಷಣೆ ಮಲ್ತಿದೆರು. ಜೂನ್ 15 ನಡೆದ ಸರ್ಕಾರಿ ಬಸ್ಲೇಡ್ ಪೊಂಜೋನಕ್ಲಿಗೆ ಧರ್ಮಗೂ ಸಂಚಾರ ಯೋಜನೆ ಜಾರಿಯಾಪನ ಬಗೆಟ್ಲ ಸುರುತ ದಿನನೇ ಘೋಷಣೆ ಮಲ್ತಿದೆರು. ದೇಶದ ಹಣಕಾಸು ಸ್ಥಿತಿಗತಿ ಬಗೆಟ್ಟು ಪ್ರಧಾನಿ ಮೋದಿ ಬೇಗ ಶ್ವೇತಪತ್ರ ಪಿದಡ್ಪಾವುಡುಂದು ಪುತ್ತೂರು ಶಾಸಕರ ಅಶೋಕ್ ಕುಮಾರ್ ರೈ ಒತ್ತಾಯ ಮಲ್ತಿದ್ದರು. ಕೇಂದ್ರ ಸರ್ಕಾರದ ಆಡಳಿತ ಸೋಲುಗೆದುರಾದು ಮೂಜಿ ಬ್ಲಾಕ್ ಕಾಂಗ್ರೆಸ್ ನಿಲೆಟ ನಡಪಾಯಿನ ಪ್ರತಿಭಟನೆ ಆರ್ಪಾತೆರಿಯರು. ಪುತ್ತೂರು ವಿಟ್ಲ ಬೊಕ್ಕ ಉಬಾರ ಬ್ಲಾಕ್ ಕಾಂಗ್ರೆಸ್ ಸಮಿತಿರ್ದು ಪುತ್ತೂರು ಗಾಂಧಿಕಟ್ಟೆ ಕೈತಲ್ ಕೇಂದ್ರ ಸರ್ಕಾರ ಆಡಳಿತದ ಸೋಲುಗೆದುರಾದ ಪ್ರತಿಭಟನೆ ನಡಪಾದಿತ್ತದು ಶಾಸಕರ ಅಶೋಕ್ ಕುಮಾರ್ ರೈ ಪ್ರತಿಭಟನೆ ಉದ್ದೇಶಿಸಾದ ಪಾತಿರಿಯರು. ದೇಶದ ಸಂಪತ್ತು ಮೂಜಿ ಜನ ಉದ್ಯಮಿಲೆಡ ಒಟ್ಟು ಸೇರ್ದಿತ್ತದು ಭವಿಷ್ಯಡು ಒಂದು ಮಲ್ಲ ಅಪಾಯದ ಪರಿಣಾಮ ಬೀರಿಯರೆ ಉಂಡು. ಸಾಮಾನ್ಯ ಜನಕ್ಲಿನ ಬದುಕು ಕಷ್ಟ ಆತಂಡ ಅಂಚಾದ ದೇಶದ ಹಣಕಾಸು ಸ್ಥಿತಿಗತಿ ಬಗೆಟ್ಟು ಪ್ರಧಾನಿ ಮೋದಿ ಶ್ವೇತಪತ್ರ ಪಿದಡ್ಪಾವಡು ಇಜಿಂಡ ದೇಶದೋರ್ಮಿಡ ಪ್ರತಿಭಟನೆದ ಬೆಚ್ಚ ಏರಿಯರು ಉಂಡು ಎಂದು ಪಂಡಿರು. ಕಾಂಗ್ರೆಸ್ ಪಕ್ಷ ಪ್ರತಿಷ್ಠೆಗಾದ ಈ ಪ್ರತಿಭಟನೆ ನಡಪಾಂದಿಜ್ಜಿ ದೇಶದ ಜೀವಪ್ಪ ಸಮಸ್ಯೆ ಬಜಿ ಕಾಂಗ್ರೆಸ್ ತಕ್ಲಿನ ಬೇನೆ ಅತ್ತು ಬಿಜೆಪಿ ದಕ್ಕಲು ಸೇರ್ನಂಚ ಸಾಮಾನ್ಯ ಜನಕ್ಲಿನ ಬೇನೆ ಆದುಂಡು. ಈ ಬಗೆಟ್ ಪೊರಂಬಾಟ ಅಗತ್ಯ ಆದುಂಡು. ನೀಟ್ ಹಗರ ನೋಡ್ದು ಬಾರಿ ಭ್ರಷ್ಟಾಚಾರಲಿನ ಸಂಶಯ ಲಕ್ಕದ ತೋಜೊಂದುಂಡು. ಮೋದಿ ಸರ್ಕಾರ ಈ ಹಗರಣದ ಬಗೆಟ್ಟು CBI ಇಡಿಗೂ ತನಿಖೆ ನಡಪಾಯ ಆದೇಶ ಕೊರಡೆಂದು ಸವಾಲ್ ಪಾಡಿಯರು. KPCC ಕಾರ್ಯಂತರಿ MS ಮೊಹಮ್ಮದ್ ಪಾತಿರ್ದು ಬಂಗಾರ ದೆತೊನಡೆ ಪನ್ಪುನ ಮೋದಿಗ ಬೊಡಿದಿ ಜೋಕೋಲಿ ಇತ್ತುದುಂಡ ಬಂಗಾರದ ಅಗತ್ಯದ ಬಗೆಟ್ ತಿಳುವಳಿಕೆ ಇತ್ತುದು. ಏಪಲ ಸುಳ್ಳುಡೆ ಬದುಕುನ ಮೋದಿ ದೇಶದ ಮಲ್ಲ ಹಾಸ್ಯ ನಟೆ ಇಂಚಿನ ಪ್ರಧಾನಿ ಉಪ್ಪುನವು ನಮ್ಮ ಹಾಳ್ ಅದೃಷ್ಟ ಅಂದ ಪಂಡೇರು. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಗುರುಕಾರ್ಯರು KP ಆಳ್ವಾ, KPCC ಸಂಯೋಜಕರು ಕಾವು ಹೇಮನಾಥ ಶೆಟ್ಟಿ, ಜಿಲ್ಲಾ ಗ್ರಾಮಾಂತರ ಪ್ರಚಾರ ಸಮಿತಿ ಗುರುಕಾರ್ಯರು H ಮೊಹಮ್ಮದ್ ಆಲಿ, ವಿಟ್ಲ ಬೊಕ್ಕ ಉಬಾರ್ ಬ್ಲಾಕ್ ಕಾಂಗ್ರೆಸ್ ಗುರುಕಾರ್ಯರು ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಪ್ರತಿಭಟನೆ ನಡೆಸಿದರು. ನಮ್ಮ ಫೈನಾನ್ಸ್ ಮಿನಿಸ್ಟರ್ ಮೇಡಮ್ ನಿರ್ಮಲಾ ಮಾಡಲಿಕ್ಕೆ ಹೋಗುವಂತದ್ದು. ಆ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಇಲ್ಲಿ ಬೀಡಿ ಕಟ್ತಾರಲ್ಲ, ನಿಮ್ಮ ಭಾಗದಲ್ಲಿ ರಾತ್ರಿ ನಮ್ಮ ಭಾಗದಲ್ಲಿ ಬೀಡಿ ರೋಲ್ ಮಾಡ್ತಾರಲ್ಲ, ಅವರಿಗೆ 18% ಟ್ಯಾಕ್ಸ್ ಮೇಲೆ ಪುನಃ ಎಕ್ಸೈಸ್ ಡ್ಯೂಟಿಯನ್ನು ಹಾಕುವ ಮುಖಾಂತರ ಆ ಬೀಡಿ ಕಟ್ಟುವವರ ಮೇಲೆ ಕೂಡ ಬರ ಇರುವಂತಹ ಕೆಲಸವನ್ನು ಮಾಡಿದ್ದಾರೆ. ಎಷ್ಟು ಅರ್ಥವಾಗಿ ಕಷ್ಟಪಟ್ಟು ಬೀಡಿ ಕಟ್ಟುವವರ ಮೇಲೆ ಕೂಡ ಟ್ಯಾಕ್ಸ್ ಅನ್ನು ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ನಾನು ಹೇಳುವಂತದ್ದು, ನಮಗೆ ಸರಿಯಾದ ಈ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಈ ದೇಶಕ್ಕೆ ವಿಚಾರವನ್ನು ತಿಳಿಸುವಂತಹ ಕೆಲಸಗಳಾಗಬೇಕು. ಇಲ್ಲಂತಾದ್ರೆ ಮುಂದಿನ ದಿವಸಗಳಲ್ಲಿ ಇಲ್ಲಿ ತಪ್ಪಿದಂತ ಬಟ್ಟಲು ಇಡೀ ದೇಶದಲ್ಲಿ ತಟ್ಟುತ್ತದೆ. ಈ ದೇಶದ ಪರಿಸ್ಥಿತಿ ನಿಮಗೆ ತಡೆಯಲಿಕ್ಕೆ ಆಗುವುದಿಲ್ಲ. ನೀವು ಮಂಗ ಮಾಡ್ತಾ ಇರುವಂತದ್ದು ನಿಮ್ಮ ಸೋಷಿಯಲ್ ಮೀಡಿಯಾ ಆಟಗಳೆಲ್ಲ ಈಗಲೇ 10% ಕಡಿಮೆ ಆಗಿದೆ. ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಕೂಡ ಆಡಳಿತ ಮಾಡುವಂತಹ ಬಿಜೆಪಿಗೆ ಬಂದಾಗಿದ್ದಂತ ಮಹಿಳೆಯರು ಇವತ್ತು ಗ್ಯಾರಂಟಿಗಳ ಬಗ್ಗೆ ತಗೊಳ್ಳುದಿಲ್ವ? ಎಲ್ಲವನ್ನು ಉಪಯೋಗ ಮಾಡ್ತಾರೆ. ಮಾತಾಡೋದು ಬೇರೆ, ಮಾತು ಬೇರೆ, ನಡವಳಿಕೆಯಲ್ಲಿ ಬೇರೆ ಎಂಬುದನ್ನು ಅದು ಮಾತ್ರ ಅಲ್ಲ. ಇವತ್ತು ಅನುದಾನದ ಬಗ್ಗೆ ಮಾತಾಡ್ತೀರಲ್ಲ, ಅನುದಾನದ ಬಗ್ಗೆ ಮಾತಾಡೋದಕ್ಕೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸ್ಪೀಕರ್ ಸೇರಿ ಅಶೋಕ್ ಕುಮಾರ್ ಸೇರಿ ಇಬ್ಬರು ನಮ್ಮ ಶಾಸಕರು ಕಾಂಗ್ರೆಸ್ ಪಕ್ಷ ಶಾಸಕರಾಗಿದ್ದಾರೆ. ಉಳಿದ 6 ಜನ ಬಿಜೆಪಿ ಶಾಸಕರು ಹರೀಶ್ ಗುರ್ಜಾರ್ ಇರ್ಬೋದು, ರಾಜಶೆಟ್ಟಿ ಇರ್ಬೋದು, ಉಮಾನಾಥ್ ಕೋಟೆಲ್ ಇರ್ಬೋದು, ಇನ್ನೊಬ್ಬ ಇರ್ಬೋದು. ಇವತ್ತು ನೀವು ಆಲೋಚನೆ ಮಾಡಬೇಕು.
ನೀವು ಅನುದಾನ ಇಲ್ಲ ಗ್ಯಾರಂಟಿಯಿಂದಾಗಿ ನಮಗೆ ಹಣ ಸಿಗುದಿಲ್ಲ ಅಂತ ಹೇಳ್ತೀರಲ್ಲ. ನಾನು ನಿಮ್ಮ ಹತ್ರ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ಅಶೋಕ್ ಕುಮಾರ್ ಅವರು ಕೋಟಿ ಅನುದಾನ ವಿಚಾರ. ಸಹಕಾರಿ ಸಂಘದ ಪ್ರತಿಯೊರಿಯನ ಸಾಂಘಿಕ ಶ್ರಮುಡ್ದಾವ್ರ ಸಮಾಜ ಸೇವಾ ಸಹಕಾರಿ ಸಂಘ ಬಂಟ್ವಾಳ ಉಳಿದುಂಚುದುನೊಂದು ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಪಂತೆರು ಉಳ್ಳಾಲ ತಾಲೂಕು ಬೋಳಿಯಾರಡು ಸಂಘದ 14ನೇ ಶಾಖೆ ಉದಿಪನಲಿಸಡು 6 ಆಶೀರ್ವಚನ ಕೊರಿಯರು. ಸ್ವತಂತ್ರ ಪೊರುಮಾಟದಾರ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪೆರ್ನ ಕನಸಿನ ಕೂಸು ಪನ್ಪುನ ಪುಗಾರ್ತೆಗೆ ಸಂದುದಿನ ಸಮಾಜ ಸೇವಾ ಸಹಕಾರಿ ಸಂಘ ಬಂಟ್ವಾಳ ಇತ್ತೆ ಎತ್ತರಗು ಬೆಳೆದು ಉಂತುದುಂಡು. ಸಮಾಜುಡು ಪಿರ ಒರಿದಿನಕ್ಲೆಗು ಬುಲ್ಪು ಕೊರ್ಪುನ ಉದ್ದೇಶುಡು ಆನಿ ಬಾಳಪ್ಪೆರು ಬಿತ್ತು ದಿನ ಬಿತ್ತು ಇತ್ತೆ ಪೆರ್ಮರ ಆದು ಬುಳೆದು ಅವೇತೋ ಜನಕ್ಕೆ ಕೆಲಸ ಕೊಡ್ತಿನ ಮಾತ್ರತ್ ಸಾರಗಟ್ಲೆ ಜನಕ್ಲೆನ ಬದುಕಗು ಬುಲ್ಪು ಕೊಡ್ತುಂಡು. ಒವ್ವೇ ಬ್ಯಾಂಕ್ಲೆಗು ಕಮ್ಮಿ ಇಜ್ಜಂದಿನಂಚ ಹೊಸ ತಂತ್ರಜ್ಞಾನಡು ಗಿರಾಕಿಲೆಗು ಸೇವೆ ಬದುಕಾವನುಂಡು. ಸಹಕಾರಿ ಸಂಘ ಕುರ್ಪುನ ಸಾಧನಾ ಪ್ರಶಸ್ತಿದ ಒಟ್ಟುಗು ಪಾಕ ಪ್ರಶಸ್ತಿಲೇನು ಪಡೆತುಂಡು. ಇತ್ತ 14 ಶಾಖೆಲುಪ್ಪುನ ಬಾರಿ ಮಲ್ಲ ಸಹಕಾರಿ ಬ್ಯಾಂಕ್ ಆದ 3 ಬೈದು ಸಮಾಜ ಸೇವಾ ಸಹಕಾರಿ ಸಂಘ ಬಂಟ್ವಾಳ ಸಂಘದ ಹೊಸ 14ನೇ ಶಾಖೆ ಉಳ್ಳಾಲ ತಾಲೂಕುದ ಬೋಳಿಯಾರ್ ದೇವಿ ಕಿರಣ ಸಂಖ್ಯೆರ್ನುಡು ಆಯ್ತಾರ ಉದಿಪನಾಡು. ಸಹಕಾರಿ ಸಂಘದ ನಿರ್ದೇಶಕರು ಅರುಣ್ ಕುಮಾರ್ ಎತ್ಕೊಂಡರು. ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಇತ್ತದು ಸಂಘದ ಗುರುಕಾರ್ಯರು ಸುರೇಶ್ ಕುಲಾಲ್ ಗುರುಕಾರ್ಮೇಡು. ಅಮ್ಮೆಂಬಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಗುರುಕಾರ್ಯರು ರಾಜಾರಾಮ್ ಭಟ್ ಹೊಸ ಶಾಖೆ ಉದಿಪನ ಮಲ್ತೆರು. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ತುಡರು ಬಲ್ಪು ಪೊತ್ತಾದು ಆಶೀರ್ವಚನ ಕೊಡ್ದು ಸಹಕಾರಿ ಸಂಘದ ಪ್ರತಿಯೊರಿಯನ ಸಾಂಘಿಕ ಶ್ರಮುಡ್ದಾವ್ರ ಈ ಸಂಸ್ಥೆ ಬುಳೆದು ಉಂತುದುಂಡು. ಮಾತೆರೆಲ್ಲ ನಮ್ಮ ಕುಲುಂದು ಪನ್ಪುನ ಮನಸ್ಸು ಬ್ಯಾಂಕ್ ನಡಪವನ ವ್ಯವಹಾರದ್ದು ಬ್ಯಾಂಕ್ ಮಿತ್ತ ಮಟ್ಟಗೆ ಏರ್ದನೆಂದು ಪಂಡೇರು. ಸುರೇಶ್ ಕುಲಾಲ್ ಗುರ್ಕಾರ್ಮೆದ ಪಾತ್ರ ಪಂಡದು ಈ ಸಂಗುಡು ವ್ಯವಹಾರ ಮಲ್ತದು ದತ್ತ ಅಭಿವೃದ್ಧಿಗೆ ಸಹಕಾರ ಕೊರ್ಪುನಂಚ 6 ಭಿನ್ನಾಯ್ತುಂಡೇರು. ಜಿಲ್ಲಾ ಪಂಚಾಯತ್ ದುಂಬುದ ಸದಸ್ಯರು ರವೀಂದ್ರ ಕಂಬಳಿ, ಎಂಜೆಎಂ ಪಳ್ಳಿ, ಬೋಳಿಯಾರ್ದ ಗುರ್ಕಾರ್ಯರು ಪಿಕೆ ಅಬ್ದುಲ್ಲಾ ಲೇಸಡು ಪಾಲ್ದಿತ್ತುಂಡೇರು. ನಿರ್ದೇಶಕರು ಕಿರಣ್ ಕುಮಾರ್ ಅಟ್ಲೂರು ಸುಲ್ಮಿಸಂದಾಯರು. ಅವರು ಬದುಕಿದಷ್ಟು ಕಾಲ ಸಮಾಜಕ್ಕೋಸ್ಕರ ದೀನರ, ಆರ್ತರ, ದುರ್ಬಲರ, ಅನರಕ್ಷತರ ಜೀವನದಲ್ಲಿ ಸಮಾಜ ಸೇವೆಯನ್ನು ಮಾಡಿದಂಥ ಅಮ್ಮೆಂಬಳ ಬಾಳಪ್ಪರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಅವರ ಜೊತೆಯಲ್ಲಿ ಅವಿರತವಾಗಿ ಈ ಸಹಕಾರಿ ರಂಗಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಕೊಟ್ಟು ಈ ಸಮಾಜ ಸೇವಾ ಸಂಘಕ್ಕೆ ಮತ್ತಷ್ಟು ಅಭ್ಯುದಯಕ್ಕೆ ಕಾರಣೀಭೂತರಾಗಿರತಕ್ಕಂಥ ಬಂಟ್ವಾಳದ ಹೂಯನವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಿಕೊಂಡು ಇವತ್ತು ಈ ಉದ್ಘಾಟನಾ ಸಮಾರಂಭದಲ್ಲಿ ವಿಶೇಷವಾಗಿ ರೇಪಾ ಮೈಕಲ್ ಡಿಸೋಲ ಧರ್ಮಗುರುಗಳು ಸಂತ ಥೋಮಸರ ಚರ್ಚ್ ಅಮ್ಮೆಂಬಳ ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಬಂದಿದ್ದರೂ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಿ, ಅದೇ ರೀತಿ ಪಿಕೆ ಅಬ್ದುಲ್ಲಾ ಅಧ್ಯಕ್ಷರು ಎಂಜೆಎಂ ಮಸೀದಿ ಬೋಳಿಯಾರು, ಇಸ್ಲಾಂ ಧರ್ಮೀಯರ ಕ್ಷೇತ್ರವಾಗಿರತಕ್ಕಂಥ ಬೋಳಿಯಾರಿನ ಮಸೀದಿಯ ಎಲ್ಲ ಕಾರ್ಯವ್ಯಾಪ್ತಿ ಮತ್ತು ಅಧ್ಯಕ್ಷರಿಗೂ ಇನ್ನಷ್ಟು ದೇವರು ಸಮಾಜದಲ್ಲಿ ಒಳ್ಳೆ ಮನಸ್ಸು, ಒಳ್ಳೆ ಭಾವನೆ, ಒಳ್ಳೆ ಕರ್ಮವನ್ನು ಮಾಡತಕ್ಕಂಥ ಸದ್ಭಾವನೆಗಳನ್ನು ಬೆಳಗಿಸಿ ಬರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಸಜಿಪ ಮುನ್ನೂರು ಮುರ್ತದಾರ ಸೇವಾ ಸಹಕಾರಿ ಸಂಘ ಅವೊಂಜಿ ಹಿಂದುಳಿದ ವರ್ಗದ ಮುರ್ತೆದಾರ ಬ್ಯಾಂಕ್ ಬಹುಶಃ ಮುರಾನಿ ಸಿರ್ತಾಡ್ ಎಂಗ್ಲು 14 ಮನೆ ಶಾಖೆ ಉದ್ಘಾಟನೆ ಮಂತ ಬಹುಶಃ ಇನಿ ಯಾನ ಅಕಸ್ಮಿತ್ ಇನಿ ಲೆತ್ತಿತ್ತೇರು ಯಾನು ಬೇಗ ಬತ್ತೆ ಬಣ್ಣ ಇನಿ ವೇದಿಕೆಯಲ್ಲೇ ನನ್ನ ಕುಲ್ಲೇರು ಬಹುಶಃ ಇನಿ ಹಿಂದುಳಿದ ವರ್ಗ ಇನಿ ಸಹಕಾರಿ ಸಂಘಲು ಏತ್ಲ ಇಪ್ಪಿರಾರು ಆಂಡ ಇನಿ ಹಿಂದುಳಿದ ವರ್ಗದ ಏತು ಸಹಕಾರಿ ಸಂಘಲು ಉಳ್ಳ ಬಂಟ ಮುಖ್ಯ ಐಟ್ಲ ಇನಿ ಸಮಾಜ ಸೇವಾ ಸಹಕಾರಿ ಸಂಘ ಒಂಜಿ ಹಿಂದುಳಿದ ವರ್ಗದ ಬಹುಶಃ ಇನಿ ಜಿಲ್ಲೆಡೆ ಮಲ್ಲ ಮಟ್ಟಡು ಬೊಲೆಪುನಂಚಿನ ಈ ಒಂಜಿ ಸಹಕಾರಿ ಸಂಘ. ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಪಂಡ SFI ದ ನಿಲೆಟ್ಟು ದಿವೊನ್ನ 7ನೇ ಆವೃತ್ತಿದ NMPA ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ಪಂತಲು ಮೇ 29-31 ಮುಟ ಕುಡ್ಲದ ತಣ್ಣೀರ್ ಬಾವಿದ ಬ್ಲೂ ಬೇ ಎಕೋ ಬೀಚ್ ನಡಪೆರೆ ಉಂಡೊಂದು ಜಿಲ್ಲಾಧಿಕಾರಿ ದರ್ಶನ್ HV ಪಂತೆರು.
ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಎನ್ಎಂಪಿಎ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2020 ಪಂತದ ಲೋಗೋ ಬಿಡುಗಡೆ ಮಲ್ತದ್ದು ಸುದ್ದಿಗಾರರ ಪಾತೆರ್ದು ಪಂತದ ಬಗೆಟು ಮಾಹಿತಿ ಕೊರಿಯರು. ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಪಂಡ SFI ನಿಲಿಟ್ ದಿವೋನ 7ನೇ ಆವೃತ್ತಿದ ಎನ್ಎಂಪಿಎ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2020 ಪಂತಲು ಮೇ 21 ಮುಟ್ಟ ಕುಡ್ಲದ ತಣ್ಣೀರ್ ಬಾವಿದ ಬ್ಲೂ ಬೇ ಎಕೋ ಬೀಚ್ ನಡಪೆರೆ ಉಂಡು ಪಂಡೇರು. ಕರಾವಳಿ ಬೆಲ್ಟ್ ಸರ್ಫಿಂಗ್ ಮಲ್ಪನೆಕ್ ಬಾರಿ ಎಡ್ಡ ತಾಣ ಆದುಂಡು. ಕರ್ನಾಟಕ ಸರ್ಫಿಂಗ್ ಬೊಕ್ಕ ಕರಾವಳಿ ಗೊಬ್ಬಲಿನ ಕ್ಷೇತ್ರಡು ದೇಶದ ಮುಖ್ಯ ತಾಣ ಆದ ಮಿತ್ತು ಬರೊಂದುಂಡು. ಮೂಜಿ ದಿನ ತಾಯಿ ಸರ್ಫಿಂಗ್ ಪಂತೊಡು ಕರಾವಳಿದ ಸೌಂದರ್ಯನು ರಾಷ್ಟ್ರೀಯ ಮಟ್ಟಡು ಪೊಲಬು ಮಲ್ಪನೆತ ಒಟ್ಟುಗೂ ಜವಣ ಜವಂದಿ ಗುಬ್ಬದ ಬಿರ್ಸೆರೆ ಉಮೇದು ಕೊರ್ಪನ ಇಂಚಿನ ಪ್ರತಿಷ್ಠದ ಪಂತಗೂ ಜಿಲ್ಲಾಡಳಿತೊಡ್ದು ಇಡೀ ಬೆರಿಸಾಯ ಕೊರ್ಪನವು ಸಂತೋಷದ ಸಂಗತಿಯಿಂದ ಪಂಡೇರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯತ್ವವನ್ನಾಧಿಕಾರಿ ನರ್ವಡೆ ವಿನಾಯಕ ಕಾರ್ಬಾರಿ, ಕುಡ್ಲ ಒತ್ತು ವಿಭಾಗದ ಸಹಾಯಕ ಕಮಿಷನರ್ ಮೀನಾಕ್ಷಿ ಆರ್ಯ, ಸರ್ಫಿಂಗ್ ಸ್ವಾಮಿ ಫೌಂಡೇಶನ್ ಗುರುಕಾರ್ಯರು ಧನಂಜಯ ಶೆಟ್ಟಿ ಈ ಪೊರ್ತುಡಿತ್ತರು. ನಾನು ಕರ್ನಾಟಕ ಸರ್ಕಾರದ ವತಿಯಿಂದ, ಅದರಲ್ಲೂ ಟೂರಿಸಂ ಮತ್ತು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಮತ್ತು ಇಂಡಿಯನ್ ಸರ್ಫಿಂಗ್ ಫೆಡರೇಷನ್ ವತಿಯಿಂದ, ಜೊತೆಗೆ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ವತಿಯಿಂದನೂ ಕೂಡ, ಮತ್ತು ಮುಖ್ಯವಾಗಿ ಮೇನ್ ಸ್ಪಾನ್ಸರ್ ಆಗಿರುವಂಥ NMPA ರವರ ಒಂದು ವತಿಯಿಂದನೂ ಕೂಡ ಈ ಒಂದು ಸರ್ಫಿಂಗ್ ಕಾಂಪಿಟೇಷನ್ ಏನಿದೆ ನಮ್ಮ ಮಂಗಳೂರು ನಗರನ ಗ್ಲೋಬಲ್ ಮ್ಯಾಪಲ್ಲಿ, ಅದರಲ್ಲೂ ಸರ್ಫಿಂಗ್ ಮತ್ತು ಸ್ಪೋರ್ಟ್ಸ್ ಅನ್ನೋ ಒಂದು ಇದರಲ್ಲಿ ಬರಬೇಕಾದ್ರೆ ಮಂಗಳೂರು ನಗರನ ಒಂದು ಗ್ಲೋಬಲ್ ಮ್ಯಾಪಲ್ಲಿ ಮುಂಚೂಣಿಯಲ್ಲಿ ಇಡೋದಕ್ಕೆ ಭಾಳಷ್ಟು ಒಂದು ಹೆಲ್ಪ್ ಆಗುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮಂಗಳೂರು ಜಿಲ್ಲೆ, ಅದರಲ್ಲೂ ಮಂಗಳೂರು ಕೋಸ್ಟ್ ಏನಿದೆ, ಸರ್ಫಿಂಗ್ ಮಾಡೋದಕ್ಕೆ ಭಾಳ ಒಂದು ಉತ್ತಮವಾದಂಥ ಒಂದು ಪ್ರದೇಶ. ಮುಂಚೆ ಸಸಿ ಹಿತ್ಲೂಲಿ ಮಾಡಬೇಕು ಅಂತ ಆಯಿತು, ಆದರೆ ಆಪರೇಷನ್ ಇದು ವತಿಯಿಂದ ನಮ್ಮ ಬ್ಲೂ ಫ್ಲ್ಯಾಗ್ ತಣ್ಣೀರು ಬಾವಿಲಿ ಮಾಡೋದು ಅಂತ ಇವಾಗ ಕೊನೆಯದಾಗಿ ನಿರ್ಧಾರ ಆಗಿದೆ. ಅದರಲ್ಲಿ ಜಸ್ಟ್ ಪ್ರೀ ಮಾನ್ಸೂನ್ ಇದರಲ್ಲಿ ವೇವ್ಸ್ ಹೈಟ್ ಮತ್ತು ಇದೆಲ್ಲ ಜಾಸ್ತಿ ಹೆಚ್ಚು ಹೈಟ್ ಇದ್ದಷ್ಟು ಚೆನ್ನಾಗಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವಾಗ ವೆನ್ಯೂನ ಸಸಿ ಹಿತ್ಲುವಿಂದ ನಮ್ಮ ಬ್ಲೂ ಫ್ಲ್ಯಾಗ್ ಬೀಚಿಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಇದು ಮೇ 29ರಿಂದ 31, ಸೊ 3 ದಿನಗಳ ಏನು ಈ ಸರ್ಫಿಂಗ್ ಕಾಂಪಿಟೇಷನ್ ಇದೆ, ಇದರಲ್ಲಿ ನಮ್ಮ ಕನ್ಸಿಕ್ಯೂಟಿವ್ ಆಗಿ ಇದು NMP ಅವರು 3ನೇ ವರ್ಷ ಮಾಡಿರುವಂಥದ್ದು, ಮತ್ತು ಕರ್ನಾಟಕ ಸರ್ಕಾರ 7ನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂಥದ್ದು. ಅದು ಅಲ್ಲದೆ ಇದು ಇನ್ನೊಂದು ಯಾಕೆ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ, ನಮ್ಮ 2026ರ ಐಚಿ ನಗೋಯಾ ಏಷ್ಯನ್ ಗೇಮ್ಸಲ್ಲಿ ಈ ಒಂದು ಪಾರ್ಟಿಸಿಪೇಷನ್ನ ಪಾಯಿಂಟ್ಸ್ ವಿನ್ನರ್ಸ್ ಆದರೂ ಆಗಿರ್ಬೋದು, ಮತ್ತು ಅವ್ರು ಬಂದಿರುವಂಥ ಪಾಯಿಂಟ್ಸ್ ಆಧಾರದ ಮೇಲೆ ಅಲ್ಲೂ ಕೂಡ ಅವರಿಗೆ ಪಾಯಿಂಟ್ಸ್ನ ಶೇಖರಣೆ ಆಗಿ ಐಚಿ ನಗೋಯಾ ಏಷ್ಯನ್ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಿಗುವಂಥ ಒಂದು ಪಾಯಿಂಟ್ಸ್ ಆಧಾರದ ಮೇಲೆ ಇಲ್ಲೂ ಕೂಡ ಸಿಗುತ್ತೆ. ದೇಶದೋರ್ಮಿಡು ಸಾರ್ವಜನಿಕ ಜಾಗಿಲಿಡಿದು ಬೀದಿ ನಾಯಿಲಿನ ಲಕ್ಕಾವನಂಚ 2025 ನವೆಂಬರ್ 2 ಕೊಡ್ತಿನ ಮಹತ್ವದ ಆದೇಶನ ಬದಲ್ಪರೆ ಸುಪ್ರೀಂ ಕೋರ್ಟ್ ಸಾಧ್ಯ ಇಜ್ಜಿಂದ ಪಂತನ. ದೇಶದೋರ್ಮಿಡು ಸಾರ್ವಜನಿಕ ಜಾಗೆಲಿಡಿದು ಬೀದಿ ನಾಯಿಲಿನ ಲಕ್ಕಾವನಂಚ 2025 ನವೆಂಬರ್ 2 ಕೊಡ್ತಿನ ಮಹತ್ವದ ಆದೇಶನು ಬದಲ್ಪರೆ ಸುಪ್ರೀಂ ಕೋರ್ಟ್ ಸಾಧ್ಯ ಇಜ್ಜಿಂದ ಪಂತಂಡ. ಬೀದಿ ನಾಯಿಲಿನ ಉಪದ್ರ ಪೋಡಿಗೆದ ಮಟ್ಟ ಮುಟ್ಟೊಂದುಂಡು ಅಭಿಪ್ರಾಯ ತಿರುಪಾದಿನ ಕೋರ್ಟು ಈ ವಿಷಯಡು ನಿಜ ಸಂಗತಿಲಿಗ ಗುಮನ ಕೊರಂದೆ ಉಪ್ಪರೆ ಸಾಧ್ಯ ಇಜ್ಜಿಂದ ತೆರಿಪಾದನ. 2025 ನವೆಂಬರ್ ಸುಪ್ರೀಂ ಕೋರ್ಟ್ ಪಿದಡ್ಪಾದಿನ ಆದೇಶದಂಚ ಶಾಲೆ, ಕಾಲೇಜು, ಆಸ್ಪತ್ರೆ, ಬಸ್ ಸ್ಟ್ಯಾಂಡ್ ದಂಚಿನ ಸಾರ್ವಜನಿಕ ಜಾಗಿಲಿಡಿದು ಬೀದಿ ನಾಯಿಲಿನ ಲಕ್ಕವನ ಕಡ್ಡಾಯ ಆದುಂಡು. ಈ ಆದೇಶನು ಪ್ರಶ್ನೆ ಮಲ್ತದ ಕೊರ್ತಿನ ಮಾತಾ ಮೇಲ್ ಭಿನ್ನಯಲಿನ ಸುಪ್ರೀಂ ಕೋರ್ಟ್ ಅಂಗಾರಿ ದಿತ್ತಪಾಡ್ದನು. ಕೋರ್ಟದ ದುಂಬುದ ನಿರ್ದೇಶನ ಸರಿದು ಒತ್ತೊನ್ನ ಸುಪ್ರೀಂ ಕೋರ್ಟ್ ಬೀದಿ ನಾಯಿಲು ಮೇಲ್ಗಬೂರಿನ ಗಂಭೀರ ಸಾರ್ವಜನಿಕ ಸುರಕ್ಷತಾ ಸಮಸ್ಯೆ ಆತಂಡು. ವಿಶೇಷವಾದ ಜೋಕುಲು ಬೊಕ್ಕ ಹಿರಿಯ ನಾಗರಿಕರಿಗೂ ಹೆಚ್ಚು ಉಪದ್ರ ಅವನುಂಡು. ದೇಶದ ಬೇತೆ ಭಾಗಲಿಡು ಪಿದೈ ದೇಶದ ತಿರ್ಗಾಟದ ಕ್ಲೆಗ್ಲ ಬೀದಿ ನಾಯಿಲಿನ ಉಪದ್ರೊಡ್ದು ಕಷ್ಟ ನಷ್ಟ ಆಯ್ನ ಬಗೆಟ್ಟು ವರದಿ ಆತನಂದು ಕೋರ್ಟು ದೆರ್ತು ಪತ್ತದಂಡು. ಗಟ್ಟಿಮುಟ್ಟದಕ್ಲಿಗೆ ಮಾತ್ರ ಒರಿಪುನ ಕಾಲಂದ್ ಪನ್ಪುನ ಡಾರ್ವಿನ್ ಸಿದ್ಧಾಂತದಂಚನೆ ಸ್ಥಿತಿಗತಿ ರೂಪ ತಾಳುಂಡು. ಬಲ ಇಜ್ಜಾಂದಿನ ವರ್ಗೊಲಿನ ಬಚಾವ್ ಮಲ್ಪನೌಲು ಆಡಳಿತದ ವ್ಯವಸ್ಥೆ ಕ್ರಮ ಸರಿಯಾದಿಜ್ಜಿಂದ ಅಭಿಪ್ರಾಯ ಕೊರನ ಕೋರ್ಟು ಜನಕ್ಲಿನ ಜೀವ ರಕ್ಷಣೆ ಬೊಕ್ಕ ಸಾರ್ವಜನಿಕ ಸುರಕ್ಷತೆನ ನಿಘಂಟು ಮಲ್ಪನವು ಸರ್ಕಾರದ ಕರ್ತವ್ಯ ಅಂದ್ ಪಂತಂಡು. ಜೋಕುಲು ಮೊಬೈಲ್ ಬರಿಕದಿದ್ದು ಲಗೋರಿ ದಂಚಿನ ಗೊಬ್ಬುಂಡ ಮಾನಸಿಕವಾದ ಆರೋಗ್ಯ ಗಟ್ಟಿ ಆಪಣೊಂದು ಒಡಿಪ್ಪು ಜಿಲ್ಲಾ SP ಹರಿರಾಮ್ ಶಂಕರ್ ಪಂತೆರು. ಕೊಡವೂರು ಶಂಕರ ನಾರಾಯಣ ದೇವಸ್ಥಾನದ ಮಹಾರುದ್ರಯಾಗದ ಲೆಕ್ಕೊಡು ಮಲ್ಪೆ ಬೀಚ್ ಕ್ರೀಡೋತ್ಸವ ಉದಿಪನ ಮಲ್ತದ ಆರ್ಪಾತಿರಿಯರು.
ಒಡಿಪು ಜಿಲ್ಲೆದ ಕೊಡವೂರು ಶಂಕರನಾರಾಯಣ ದೇವಸ್ಥಾನಡು ಪ್ರಸಾದ್ ರಾಜ್ ಕಾಂಚನ್ ದುಂಬಾಳ್ತೆಡ್ ಲೋಕ ಕಲ್ಯಾಣಗಾದು ನಡತಂದುಪ್ಪುನ ಮಹಾರುದ್ರ ಯಾಗದ ಲೆಕ್ಕುಡು ಮಲ್ಪೆಡು ಬೀಚ್ ಗೊಬ್ಬದ ಕೂಟ ನಡತುಂಡು. ಒಡಿಪು ಜಿಲ್ಲಾ ಎಸ್ಪಿ ಹರಿರಾಮ್ ಶಂಕರ್ ಬೀಚ್ ಕ್ರೀಡೋತ್ಸವ ಉದಿಪನ ಮಲ್ತೆರು. ಹರಿರಾಮ್ ಶಂಕರ್ ಪಾತಿರ್ದು ಜೋಕುಲು ಮೊಬೈಲ್ ಬರಿಕದೀದ್ ಲಗೋರಿದಂಚಿನ ಗೊಬ್ಬುಲಿನ ಗೊಬ್ಬುಂಡ ಮಾನಸಿಕವಾದ ಬೊಕ್ಕ ಶರೀರಡು ಆರೋಗ್ಯ ಗಟ್ಟಿಮುಟ್ಟ ಆಪುಣೊಂದು ಪಂಡೆರು. ಮಹಾರುದ್ರ ಯಾಗ ಸಮಿತಿದ ಕಾರ್ಯಗುರ್ಕಾರ್ಯರು ಪ್ರಸಾದ್ ರಾಜ್ ಕಾಂಚನ್ ಪಾತಿರ್ದು ಜೋಕ್ಲೆಗೂ ಧಾರ್ಮಿಕತೆ ಒಟ್ಟುಗೂ ಸಾಮಾಜಿಕ ಕರ್ತವ್ಯನ ಕಲ್ಪಾವಡು. ಕರಾವಳಿ ಜಿಲ್ಲೆದ ಜೋಕ್ಲೆನ ಬರವುಗೂ ಸರಿಯಾದ ಬೇಲೆ ತಿಕ್ಕೊಂದಿಜ್ಜಿ ಅಂಚಾದ ಮಾಮಲ್ಲ ಉದ್ಯೋಗ ಮೇಳಲಾದಿ ಒಂದಾಂದು ಪಂಡೆರು. ಕ್ರೀಡಾ ಸಮಿತಿ ಸಂಚಾಲಕರು ಶಾನ್ ರಾಜ್ ಕೋಟ್ಯಾನ್, ಸಮಾಜ ಸೇವಕಿಯರು ಪಾಂಡುರಂಗ ಮಲ್ಪೆ, ಸಮಿತಿ ಸಂಚಾಲಕರು ತಾರನಾಥ ಪೂಜಾರಿ, ನಂದಕಿಶೋರ್ ಕಾರ್ಯಕ್ರಮ ಕಿತ್ತಿರು. ಬೀಚ್ ಗುಬ್ಬದ ಕೂಟೋಡು ಲಗೋರಿ ಕಾಯ್ರಂಪಣಿ ಬಲೆಬೀಜನ ಪಂತ ಪೊಯ್ಯಡು ಶಿವದೇವಿರ್ನ ಕಲಾರೂಪ ಬುಡುಪವನ ಪಂತ ಅಟ್ಟಣೆ ಮಲ್ತದಿತ್ತೆರು. ಮಣಿಪಾಲದಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಇದು ನಾನು 3ನೇ ಕಾರ್ಯಕ್ರಮ ಅವರೊಟ್ಟಿಗೆ ಅವರು ಆಯೋಜಿಸಿರುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು. ಈ ಮಹಾರುದ್ರಯಾಗ ಏನು ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಥರ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಬೇಕು ಅಂತ ಒಂದು ಯೋಚನೆ ಅವರಲ್ಲಿ ಬಂದಿರೋದು ತುಂಬ ದೊಡ್ಡ ವಿಷಯ, ಒಳ್ಳೆಯ ವಿಷಯ. ಇವತ್ತು ಈಗ ಏನು ಇನಾಗ್ರೇಷನ್ ಟೈಮಲ್ಲಿ ಅದು ಲಗೋರಿ ನಾನು 4-5 ಸರ್ತಿ ಟ್ರೈ ಮಾಡಿ ಆಗಿರೋದು. ಇದೆಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಮೊಬೈಲ್ ಫೋನ್ ಮನೆಯಲ್ಲಿ ಇಟ್ಟು ಈ ಥರ ಕಾರ್ಯಕ್ರಮಗಳಿಗೆ ಬಂದರೆ ಅವ್ರದ್ದು ಮನಸ್ಸು ಫ್ರೆಶ್ ಆಗ್ತದೆ ಮತ್ತು ಅವ್ರದ್ದು ಹೆಲ್ತ್ ಇಂಪ್ರೂವ್ ಆಗ್ತದೆ. ಈ ನಿಟ್ಟಿನಲ್ಲಿ ಈ ಥರ ಕಾರ್ಯಕ್ರಮಗಳು ಯಾವಾಗಲೂ ಆಯೋಜಿಸ್ತಾ ಇರಲಿ. ಇದರಲ್ಲಿ ಅನೇಕ ಬೀಚ್ ಕ್ರೀಡೆಗಳು ಆಯೋಜಿಸಿದೆ. ಲಗೋರಿ ಅಂತ ಹಿಡಿದು ಸ್ಯಾಂಡಲ್ಲಿ ಈಶ್ವರನ ಒಂದು ಪ್ರತಿಮೆಯನ್ನು ಮಾಡುವಂಥ ಒಂದು ಕೆಲಸ, ಹಾಗೆ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಬಲ ಬೀಸುವಂಥ ಕ್ರೀಡೆ, ಇಂಥ ಕ್ರೀಡೆಗಳನ್ನೆಲ್ಲ ನಾವು ಆಯೋಜಿಸಿ ಒಂದು ವಿಶೇಷ ರೀತಿಯ ಒಂದು ಈ ನಮ್ಮ ರುದ್ರಯಾಗಕ್ಕೆ ಒಂದು ಸಂಚಲನ ನೀಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ನಾವು ಈ ಕ್ರೀಡೆಯನ್ನು ಆಯೋಜಿಸಿದೆವು. ಮರ್ಹೂಮ್ ಯುಎ ಕಾಸಿಂ ಉಳ್ಳಾಲ್ರಿನ ತರವಾಡು ಬ್ಯಾರಿ ಕಾದಂಬರಿದ ಭಾಷೆ ದಿಂಜ ಅದ್ಭುತವಾದುಂಡು ದುಮ್ಮುದ ವಿಧಾನ ಪರಿಷತ್ ಸದಸ್ಯರು ಬಿಎಂ ಫಾರೂಕ್ ಪಂತೆರು ಕುಡ್ಲಡಾರು ತರವಾಡು ಬ್ಯಾರಿ ಕಾದಂಬರಿ ಅವಲೋಕನ ಕಾರ್ಯಕ್ರಮ ಉದಿಪನ ಮಲ್ತದ ಪಾತೆರಿಯರು. ಬ್ಯಾರಿ ಸಂಶೋಧನಾ ಬೊಕ್ಕ ಅಭಿವೃದ್ಧಿ ಕೇಂದ್ರ ಕುಡ್ಲದ ನೆಲೆಟ್ಟು ಬ್ಯಾರಿ ಭಾಷಾ ವೈವಿಧ್ಯತೆ ಬೊಕ್ಕ ಪಿರಾಕ್ದ ಬ್ಯಾರಿ ಸಂಸ್ಕೃತಿ ಸಂಪ್ರದಾಯಲಿನ ಗೊತ್ತು ಮಲ್ತದಿನೇಕ್ ಸಾಕ್ಷಿದಂಚ ಉಪ್ಪುನ ಮಹ್ರೂಮ್ ಯುಎ ಕಾಸಿಂ ಉಳ್ಳಾಲ್ರೇನ ತರವಾಡ್ ಬ್ಯಾರಿ ಕಾದಂಬರಿದ ಅವಲೋಕನ ಕಾರ್ಯಕ್ರಮ ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜಿದ ಡಾಕ್ಟರ್ ಶಿವರಾಮ ಕಾರಂತ ಸಭಾಭವನಡು ನಡೆತಂಡು. ದುಮ್ಮುದ ವಿಧಾನ ಪರಿಷತ್ ಸದಸ್ಯರು ಬಿಎಂ ಫಾರೂಕ್ ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿರ್ದು ಕಾದಂಬರಿ ತುಲಿತು ತೂಯಿನ ಕತೆಗಾರೆ ಮುನವರ್ ಜೋಗಿಬೊಟ್ಟು ಮಹ್ರೂಮ್ ಯುಎ ಕಾಸಿಂ ಉಳ್ಳಾಲ ತನ್ನ ಜೀವನದ ಅನುಭವನು ಈ ಕಾದಂಬರಿಡು ಸರಿಯಾದ ತೋಜಾದಿತದ ಆರು ಗಳಸಿದಿನ ಭಾಷೆ ದಿಂಜ ಅದ್ಭುತವಾದುಂಡು ಒಂದು ಪಂಡೆರು. ಲೇಖಕರಾಯನ ಹಂಸಾ ಮಲಾರ್, ಹುಸೇನ್ ಕಾಟಿಪಳ್ಳ ಸೇರ್ನಂಚ ಕೆಲವರು ಕಾದಂಬರಿದ ಬಗೆಟ್ ಅಭಿಪ್ರಾಯಲಿನ ತುಂಬುದಿಯೇರು. ಬ್ಯಾರಿ ಸಂಶೋಧನಾ ಬೊಕ್ಕ ಅಭಿವೃದ್ಧಿ ಕೇಂದ್ರದ ಗುರ್ಕಾರ್ಯರು ಬಿಎ ಮೊಹಮ್ಮದ್ ಅನೀಫ್ ಗುರ್ಕಾರ್ಮೆ ವಹಿಸದಿದ್ದರು. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿದ ಗುರ್ಕಾರ್ಯರು ಉಮರ್ ಯುಎಚ್ ಯುಎ ಕಾಸಿಂರಿನ ಮಗೆ ಯುವ ಸಾಮಾಜಿಕ ಕಾರ್ಯಕರ್ತರು ಜಲ್ಫಿಕರ್ ಕಾಸಿಂ ಮಲ್ಲ ಬಿನ್ನಿರಾದು ಪಾಲ್ದಿತ್ತೊಂಡೆರು. ಬ್ಯಾರಿ ಸಂಶೋಧನಾ ಬೊಕ್ಕ ಅಭಿವೃದ್ಧಿ ಕೇಂದ್ರದ ಪ್ರಧಾನ ಕಾರ್ಯಂತರು ಬಿಎ ಸಂಶುದ್ದೀನ್ ಮಡಿಕೇರಿ, ಪಿ ಮೂಸಬ್ಬಾ ಬ್ಯಾರಿ ಜೋಗಟ್ಟೆ, ಸಿತಾರ್ ಮಜೀದ್ ಯಾಕೂಬ್, ಎಸ್ ಅಬ್ದುಲ್ ರಜಾಕ್ ಸೂರಿಂಜೆ ಕಾರ್ಯಕ್ರಮ ಟಿತ್ತಿರು. ಮರ್ಹೂಮ್ ಮೊಯ್ದಿನಾಕ ಬಿ ಎ ಮೊಯ್ದಿನಾಕ ಐಲೋರ್ ಪಲ್ಚಂತ್ ಎಂದು ಒತ್ತಾರೆ ಎಂದಿಂದೆಂಗು ಇದರು ಬ್ಯಾರಿ ಎಮಿಟಿ ಸೆಂಟರ್ದ ಆವಂಟ ಬ್ಯಾಂಗ್ಳೂರ್ಲು ನೀ ಅದ್ರ ಕೀಲಿ ಇಲಿಯೋ ತೀರಾ ಅಂಟ ಅಲ್ಹಮ್ದುಲಿಲ್ಲಾ ಅದನ್ನು ಕೂಡ ಅವರು ನಂಗೆ 3 ವರ್ಷದ ಮೊದಲು ಅವರು ಸ್ಟೇಟ್ ಆಫ್ ದ ಆರ್ಟ್ ಚೆಲ್ರ അങ്ങനത്തെ ಫೆಸಿಲಿಟಿ ಉಳ್ಳ ಬ್ಯಾಂಗ್ಳೂರು ಪ್ರೈಮ್ ಸೆಂಟರ್ಲು ಸ್ಪೆಷಲಿ ಅವರು ಪೆಂಡಿಂಗ್ ಹೋಗು പഠിക്കർ പെണ്ണിങ് ആവട്ടെ വർക്കിംഗ് വുമെൻസ്കರು ಹಾಸ್ಟೆಲು പിന്നെ ಎಮಿಟಿ ಸೆಂಟರ್ ಎಲ್ಲ ಕಮ್ಯುನಿಟಿಗೆ ಬೇಣ್ಮಾಯದವರು ಸುಸಜ್ಜಿತವರು ಫೆಸಿಲಿಟಿ ಹಾಕಿಟ್ಟು അതിൽ ಎಲ್ಲ ಸಾಹಿತಿಮಾർ നിങ്ങൾ പുതിയ പുതിയ അങ്ങ് കിട്ടിയാർ ಹಳೆ ಬೇರು ಹೊಸ ಚಿಗುರು ಎಗನೆ ನಂಗೆ ಬೇರ್ಚೆಯಿಂದ ಎಲ್ಲ ಪಳೆಯಂಗಿ ಮೂಲ ಪುದಿಯ ವಾಲಕ್ಕಾರ ಬಂದಿಲ್ಲ ಎನೆ ಇಟ್ಟಿಕ್ಕುಮ നിങ്ങൾ ಬ್ಯಾರಿ ವಾರ್ತರ ಮುಖಾಂತರ ಮೊಹಮ್ಮದ್ ಅಲಿ ಸಾಬು, ಬಶೀರ್ ಬೈ ಕಂಪಾಡಿ, ಮೊಹಮ್ಮದ್ ಕುಲಾಯ್ ഇങ്ങനൊരു എഫർട്ടിൽ അതൊരു അതിലൊരു എന്താ മായാവിദ്യ ആക്കിയ പോലെ ഉണ്ട് മുഹമ്മദ് അലി സാബ്. നിങ്ങളെല്ലാം ഇവിടെ നന്നെ മുഖാന്തരം നിങ്ങൾ ഒട്ടുകൂടി പാറ്റി. പിന്നെ ഈ കാദംബരിൽ ഇത്ര മാത്രമല്ല,
ಕಾದಂಬರಿಲಿ ಫರ್ನಿಚರ್ ವಿಷಯ ಚೊಲ್ಡು അതും ಬಿಡುಲ್ಲ ஒரு ಔತ್ತುಲು ಪಂಡತ್ತ ಔತ್ತುಲು ಎಂಗನೆಲ್ಲ ಇಂತು ஒரு ಕಟ್ಟಿಲಿಂತು ஒரு ಬಾಯಿಲಿಂತು ಆ ಬಾಯಿಲಿ ಎಂಗನಿಂತು ಎಂಗಂತ ಬಾಯಿಲಿಂತು ಅದರ ಬಗ್ಗೆ ಅಲ್ಲಿ ದಾಖಲಾಕರು. ದೇಶದ 11ನೇ ಪ್ರಧಾನಿಯಾದ ದೇವೇಗೌಡರ ಸಾಧನೆ ಇತ್ತದ ರಾಜಕಾರಣಿಗಳಿಗೂ ಜವಣಿರಿಗೂ ಮಾರ್ಗದರ್ಶನ ಆದುಂಡೊಂದು ಜಿಲ್ಲಾ ಯುವ ಜನತಾದಳದ ಗುರುಕಾರ್ಯರು ಅಕ್ಷಿತ್ ಸುವರ್ಣ ಪಂತೆರು ಕುಡ್ಲಡ್ನಡಪಾಯಿನ ದೇವೇಗೌಡರ 94ನೇ ವರ್ಷದ ಪುಟ್ಟುನ ದಿನಾಚರಣೆಡು ಆರ್ಪಾತೆರಿಯರು. ದುಂಬುದ ಪ್ರಧಾನಮಂತ್ರಿ ಬೊಕ್ಕ ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ನಾಯಕರು ಎಚ್.ಡಿ. ದೇವೇಗೌಡರ 94ನೇ ವರ್ಷದ ಜನ್ಮದಿನಾಚರಣೆ ಕುಡ್ಲಡು ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಜನತಾದಳ ಗುರುಕಾರ್ಯರು ಅಕ್ಷಿತ್ ಸುವರ್ಣ ದುಂಬಾಳ್ತಿಡು ನಡೆತಂಡು. ಕುಡ್ಲಡು ನಿಲೆದಾಂತೆ ಒಪ್ಪನಕ್ಲೇನು ಗುರ್ತ ಮಲ್ತದು ಅಕ್ಲಿಗೆ ಮನಸ್ಸು ಕೊಡ್ದು ದೇವೇಗೌಡರ ಜನ್ಮ ದಿನಾಚರಣೆ ಮಲ್ತೇರು. ಈ ಪೊರ್ತುಡು ಅಕ್ಷಿತ್ ಸುವರ್ಣ ಪಾತಿರ್ದು ದೇಶದ 11ನೇ ಪ್ರಧಾನಿಯಾದ ಎಚ್.ಡಿ. ದೇವೇಗೌಡರು ಅಧಿಕಾರದ ಪೊರ್ತುಡು ಮಲ್ತಿನ ಅಭಿವೃದ್ಧಿನ ನಮ ನೆಂಪು ಮಲ್ಪೊಡಾಪುಣೊಂದು ಪಂಡೆರು. ಪೊಂಜೋಲೆನ ಮೀಸಲಾತಿ, ಕಾಶ್ಮೀರ ಸಮಸ್ಯೆ, ರೈತರಿಗೆ ಈಟದ ಸಬ್ಸಿಡಿ, ಕಾವೇರಿ ನೀರಿದ ಸಮಸ್ಯೆ, ಮಹಾದಾಯಿ ಸಮಸ್ಯೆದ ಪೊರಂಬಾಟ ಇಂಚಿತ್ತಿನ ಮಾತ ಇತ್ತದ ರಾಜಕಾರಣಿಲೆಗು ಬೊಕ್ಕ ಜವಣಿರೆಗು ಮಾರ್ಗದರ್ಶನ ಆದುಂಡು. ಭಗವಂತೆ ಅರೆಗು ನನ್ನಲಾತ್ ಆಯುಷ ಆರೋಗ್ಯ ಭಾಗ್ಯ ಕೊರಡೆಂದು ಅಕ್ಷಿತ್ ಸುವರ್ಣ ಎಡ್ಡೆಪ್ಪು ಬೈಕೇರು. ಜೆಡಿಎಸ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯ ಗುರುಕಾರ್ಯರು ವಸಂತ ಪೂಜಾರಿ ಪಾತಿರ್ದು ದೇವೇಗೌಡರಿಗೂ ಎಡ್ಡೆಪ್ಪು ಬೈಕೇರು. ಪಕ್ಷದ ಮೀನುಗಾರರ ಘಟಕದ ರಾಜ್ಯ ಗುರುಕಾರ್ಯರು ರತ್ನಾಕರ ಸುವರ್ಣ, ಯುವ ಜೆಡಿಎಸ್ ಸುರತ್ಕಲ್ ಕ್ಷೇತ್ರದ ಗುರುಕಾರ್ಯರು ರತೀಶ್ ಕರ್ಕೇರ ಬೊಕ್ಕ ಪಕ್ಷದ ಕಾರ್ಯಕರ್ತರು ನಾಯಕರು ಈ ಪೊರ್ತುಡಿತ್ತರು. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಮಂಗಳದೇವಿ ವಲಯ ಸಮಿತಿದ ನಿಲೆಟ್ 27ನೇ ವರ್ಷದ ಆಚರಣೆ ಲೆಕ್ಕೊಡು ಟೈಲರ್ರೇನ ಕುಟುಂಬಡು ಸುಖ ಶಾಂತಿಗಾದ ಕುಡ್ಲ ಗೋರಿಗುಡ್ಡದ ಸಂಘದ ಪ್ರಧಾನ ಆಫೀಸ್ ಟೈಲರ್ ಭವನುಡು ಸತ್ಯನಾರಾಯಣ ಪೂಜೆ ನಡೆಪಾದಿರು. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಮಂಗಳದೇವಿ ವಲಯದ ಸಮಿತಿದ ನಿಲೆಟ್ 27ನೇ ವರ್ಷದ ಆಚರಣೆ ಲೆಕ್ಕೊಡು ಟೈಲರ್ಲೆನ ಕುಟುಂಬಗೂ ಸುಖ ಶಾಂತಿಗಾದ ಕುಡ್ಲದ ಗೋರಿಗುಡ್ಡದ ಸಂಘದ ಪ್ರಧಾನ ಆಫೀಸ್ ಟೈಲರ್ ಭವನುಡು ಸತ್ಯನಾರಾಯಣ ಪೂಜೆ ಅಟ್ಟಣೆ ಮಲ್ತದಿತ್ತೇರು. ಅಸೋಸಿಯೇಷನ್ದ ರಾಜ್ಯ ಗುರುಕಾರ್ಯರು ತಾಪಕ ಸದಸ್ಯರು ಬೊಕ್ಕ ಜಿಲ್ಲೆದ ಕ್ಷೇತ್ರ ಗುರುಕಾರ್ಯರು ಮಂಗಳದೇವಿ ವಲಯ ಸಂಘದ ಪದಾಧಿಕಾರಿಗಳು ಸದಸ್ಯರು ಬೊಕ್ಕ ಬಿನ್ನೆರು ಪೂಜೆಡು ಪಾಲ್ದಿತ್ತೊಂಡೆರು. ಸಂಘದ 27ನೇ ವರ್ಷಲಿನ ಸೇವಾ ಪ್ರಯಾಣ ನೆಂಪು ಮಲ್ತೊಂದು ವಿಶೇಷ ಪ್ರಾರ್ಥನೆ ಮಲ್ತೆರು. ಸಂಘದ ಏಳಿಗೆಗೂ ಸಹಾಯ ಸಹಕಾರ ಕೊಡ್ತಿನ ಹಿರಿಯ ಸದಸ್ಯರಿಗೂ ಮರ್ಯಾದೆ ಸಂದಾಯಿತ ಮಲ್ತೆರು. ವರ್ಷದ ಆಚರಣೆಲೆ ಕೊಡು ಸಾಮಾಜಿಕ ಸಾಂಸ್ಕೃತಿಕ ತರಾವರಿ ಕಾರ್ಯಕ್ರಮ ದೀವನುಂಡು ಸಂಘದ ಪದಾಧಿಕಾರಿಲಾಯನ ಜಿಲ್ಲಾ ಒತ್ತು ಗುರುಕಾರ್ಯರು ವಿಶ್ವನಾಥ ಬಜಾಲ್, ಪ್ರವೀಣ್ ಸಾಲಿಯಾನ್ ಬೊಕ್ಕ ವಲಯ ಗುರುಕಾರ್ದಿ ಸುಜಾತ ಜೋಗಿ ಮಾಹಿತಿ ಕೊರಿಯರು. ಅದಲ್ಲದೆ ನಾವು ಸತತ 27 ವರ್ಷಗಳಿಂದ ನಾವು ನಮ್ಮ ಪ್ರತಿಯೊಬ್ಬ ಸದಸ್ಯರಿಗೂ ನಮ್ಮಲ್ಲಿ ಸ್ಪಂದಿಸಿದ ಎಲ್ಲ ಸದಸ್ಯರಿಗೂ ಕಷ್ಟದಿಲ್ಲದಿದ್ದಾಗ ನಾವು ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿದ್ದೇವೆ. 27 ವರ್ಷದಲ್ಲಿ ನಾವು ನಮ್ಮ ಟೈಲರ್ಸ್ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ನೀಡುತ್ತಾ ಬಂದಿರುತ್ತೇವೆ. ಹಾಗೆ ನಾವು ಹಲವಾರು ಕಾರ್ಯಕ್ರಮ, ಆಟೋಟ ಸ್ಪರ್ಧೆ, ಟೈಲರ್ ಅಸೋಸಿಯೇಷನ್ನ ಸಂಘಟನೆಯಲ್ಲಿ ಆಟೋಟ ಸ್ಪರ್ಧೆ, ವೈದ್ಯಕೀಯ ಶಿಬಿರ, ಇದನ್ನೆಲ್ಲ ನಾವು ಸತತವಾಗಿ 27 ವರ್ಷದಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ. ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ವೃದ್ಧಾಶ್ರಮದ ಸದಸ್ಯರಿಗೆ ನಾವು ನಮ್ಮಲ್ಲಿ ಆದಷ್ಟು ಸಹಾಯವನ್ನು ನೀಡುತ್ತಾ ಬಂದಿರ್ತೇವೆ. ಹಾಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮ ಎಲ್ಲ ಸದಸ್ಯರು ಸೇರಿ ನಮಗೆ ಸಹಕಾರ ನೀಡಿರ್ತಾರೆ. ನಮ್ಮ ಈ ಸಂಘಟನೆಯಲ್ಲಿ ಈ ಮಂಗಳದೇವಿ ವಲಯವು ಈಗ ಪ್ರಪ್ರಥಮವಾಗಿ ನಮ್ಮ ವಲಯ ಸಮಿತಿಯನ್ನು ನಾವು ಸ್ಥಾಪಿಸುವುದು. ಇಡೀ ರಾಜ್ಯಕ್ಕೆ ನಮ್ಮ ಈ ಮಂಗಳದೇವಿ ವಲಯವನ್ನು ಮಾದರಿಯಾಗಿಟ್ಟುಕೊಂಡು ನಾವು ಈ ಸಂಘಟನೆಯನ್ನು ಬೆಳೆಸಿದ್ದೇವೆ.
ಆನಂತರ ಈಗ ಇಡೀ ರಾಜ್ಯದಲ್ಲಿ 28 ಜಿಲ್ಲೆಯಲ್ಲಿ ಕೂಡ ನಮ್ಮ ಈ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನನ್ನು ಪ್ರಾರಂಭಿಸಿದೆವು. 1910ರಲ್ಲಿ ಈಗ ಸರ್ಕಾರದಿಂದ NPS ಯೋಜನೆಯನ್ನು ಜಾರಿ ಮಾಡಿದೆವು. ಆನಂತರ 16ರಲ್ಲಿ ಎಲ್ಲರಿಗೊಂದು ಅಂಬೇಡ್ಕರ್ ಸಹಾಯಹಸ್ತ ಯೋಜನೆ ಅದರಲ್ಲಿ ಒಂದು ಮಾದರಿಯವರಿಗೆ ಸ್ಮಾರ್ಟ್ ಕಾರ್ಡನ್ನು ಜಾರಿ ಮಾಡಿದೆವು. ಈ ಪೂಜೆಯ ಉದ್ದೇಶ ಏನೆಂದರೆ ನಮ್ಮ ಎಲ್ಲ ಟೈಲರ್ ವೃತ್ತಿ ಬಾಂಧವರು ಒಂದಾಗಿ ಒಟ್ಟಾಗಿ ಒಂದು ಸಂಘಟನೆಯಲ್ಲಿ ಸೇರಬೇಕು, ದೇವರದ್ದು ಒಂದು ಅನುಗ್ರಹ ಬೇಕು, ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತು ನಮಗೆ ಬೇಗ ಅನುಗ್ರಹ ಆಗಲಿ ಅಂತ ಹೇಳುವಂಥ ಉದ್ದೇಶದಲ್ಲಿ ನಾವು ಪೂಜೆಯನ್ನು ಮಾಡಲಿಕ್ಕೆ ನಿರ್ಧರಿಸಿದ್ದೇವೆ. ಇದರಲ್ಲಿ ನಮ್ಮ ಪ್ರತಿಯೊಂದು ಟೈಲರ್ ಸದಸ್ಯರು ಕೂಡ ನಮಗೆ ಪ್ರತಿ ವಲಯದವರು, ಪ್ರತಿ ಕ್ಷೇತ್ರ, ರಾಜ್ಯ, ಜಿಲ್ಲೆ ಎಲ್ಲರೂ ಪೂರ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಟೈಲರ್ ವೃತ್ತಿ ಬಾಂಧವರಲ್ಲದೆ ಹೊರಗಿನವರು ಕೂಡ ನಮಗೆ ತುಂಬ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಬಂಟ್ವಾಳ ತಾಲೂಕು ನೆಟ್ಲದ ಶ್ರೀ ನಿಟಿಲಾಕ್ಷ ಸದಾಶಿವ ದೇವಸ್ಥಾನಡು ಲೋಕ ಕಲ್ಯಾಣಗಾದ ಬುಂಡಾಭಿಷೇಕ ಸೋಮವಾರ ನಡೆತಂಡ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಲ್ಲಡ್ಕ ವಲಯದ ನೆಲೆಟ್ಟು ಜನಜಾಗೃತಿ ವೇದಿಕೆ ಕಲ್ಲಡ್ಕ ಬೊಕ್ಕ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಕಲ್ಲಡ್ಕದ ಸಾಕಾರಡು ಲೋಕ ಕಲ್ಯಾಣಗಾದ ಬಂಟ್ವಾಳ ತಾಲೂಕು ನೆಟ್ಲದ ಶ್ರೀ ನಿಟಿಲಾಕ್ಷ ಸದಾಶಿವ ದೇವಸ್ಥಾನಡು ಸೋಮವಾರ ದೇವರಿಗೆ ಬುಂಡಾಭಿಷೇಕ ಮಲ್ತೇರು. ಪುರೋಹಿತರು ಪ್ರಕಾಶ್ ಭಟ್ ಪೌರೋಹಿತ್ಯಡು ಅಭಿಷೇಕ ನಡೆತಂಡ. ಗ್ರಾಮಾಭಿವೃದ್ಧಿ ಯೋಜನೆ ಕಲ್ಲಡ್ಕ ವಲಯದ ಮೇಲ್ವಿಚಾರತು ಒನ್ನ ಸುಖರಾಜ್, ಜನಜಾಗೃತಿ ವೇದಿಕೆ ಕಲ್ಲಡ್ಕ ವಲಯದ ಗುರ್ಕಾರ್ಯರು ಬಟ್ಟೆಪ್ಪ ಶೆಟ್ಟಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಲ್ಲಡ್ಕ ವಲಯದ ಗುರ್ಕಾರ್ಯ ತುಳಸಿ, ಗೋಳ್ತಮಜಲ್ ಒಕ್ಕೂಟದ ಗುರ್ಕಾರ್ಯರು ಸೀತಾರಾಮ ಶೆಟ್ಟಿ ಬೊಕ್ಕ ಊರದ ಭಕ್ತರು ಈ ಪೊರ್ತುಡು ಇತ್ತದು ಶ್ರೀ ನಿಟಿಲಾಕ್ಷ ಸದಾಶಿವ ದೇವಿರ್ನ ಇಂಬು ನಟ್ಟೊಂಡೆರು. ಅನುಗ್ರಹಿಸುವಂತಹ ಮಹಾವರ ಸಪರಿವಾರ ಶ್ರೀ ನಿಟಿಲಾಕ್ಷ ಸದಾಶಿವ ದೇವರ ಸನ್ನಿಧಾನಕ್ಕೆ ಸೇರಿದ್ದಾಗಿ ನಾವೆಲ್ಲರೂ ಸೇರಿ ಮಾಡುವಂತಹ ಪ್ರಾರ್ಥನೆ. ಶ್ರೀ ನಿಟಿಲಾಕ್ಷ ಸದಾಶಿವ ಎಡೆಗು ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇಲು.